ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಅಥವಾ ಶಾಸಕರು ಅಧಿಕಾರದಲ್ಲಿದ್ದಾಗ ನಾವು ಲಂಚ ಭ್ರಷ್ಟಾಚಾರ ವಿರುದ್ಧ ತಗೊಂಡ ಕೂಡಲೇ ಅದು ಪಕ್ಷದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಅಂತ ಒಂದು ಭಾವನೆ ಸಹಜವಾಗಿ ಉಂಟಾಗ್ತದೆ. ಈಗ ನಾವು ಅದನ್ನು ಚಕ್ರ ತಿರುಗಿದಾಗೆ ಅದನ್ನು ನಾವು ಎರಡು ಕಡೆ ನಾವು ಒಂದೇ ಕಡೆ ನಿಂತಿದ್ದೇವೆ. ಮೊದಲು BJP ಆಡಳಿತ ಇತ್ತು, ಈ ಕಾಂಗ್ರೆಸ್ ಆಡಳಿತ ಬಂದಿದೆ. ನಾವು ಹಂತಕ್ಕೆ ತರುವ ಸಮಯದಲ್ಲಿ ಆಗ ತುಂಬ ಜನ ನಮ್ಮಲ್ಲಿ ಕೇಳಿದ್ದುಂಟು, ಶಾಸಕರಿದ್ದರು ಪಕ್ಷದಿದ್ದರು ಮಾಡ್ತಾ ಇದ್ದರಿಂದ. ಇದು ನಿರಂತರ ಬದಲಾಗಲಿಲ್ಲ. ಈ ಫಲಕವನ್ನು ನಾವು ಪ್ರಧಾನಿ ಮೋದಿಯವರ ಕ್ಷೇತ್ರಕ್ಕೆ ಹೋದಾಗ, ರಾಹುಲ್ ಗಾಂಧಿಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ, ಅಲ್ಲಿ ಬೊಮ್ಮಾಯಿಯವರ ಕ್ಷೇತ್ರದಲ್ಲಿ, ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಎಲ್ಲವೂ ಕಡೆಯಲ್ಲಿ ಕೂಡ ಇದನ್ನು ಪ್ರಚಾರ ಮಾಡಿದಲ್ಲಿ ಇರುವುದೊಂದೇ. ಕಳೆದ ಎಲೆಕ್ಷನ್ನಿಗೆ ಮುಂಚೆ ನಾವು ಇದನ್ನು ಮಾಡಿದಾಗ ಪುತ್ತೂರಿನ ಶಾಸಕ ಅಶೋಕ ರೈ, ಆಗ ನೀವು ಗೊತ್ತಿದೆ ಕಾಂಗ್ರೆಸ್ಸಲ್ಲಿ BJPಯಲ್ಲಿದ್ದವರು ಕಾಂಗ್ರೆಸ್ ಸೀಟಿಗೆ ಪ್ರಯತ್ನ ಮಾಡ್ತಿದ್ದಾಗ ಇದನ್ನು ಒಂದು ಆಂದೋಲನ ತಗೊಂಡರು. ಅವರ ವಸ್ತ್ರ ವಿತರಣೆ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿದರು. ಲಂಚ ಭ್ರಷ್ಟಾಚಾರ ನಾನು ಆಯ್ಕೆಯಾಗಿ ಬಂದರೆ ಲಂಚ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೇನೆ, ನಿಲ್ಲಿಸ್ತೇನೆ, ಮತ್ತು ಲಂಚವಾಗಿ ಜನ ತಗೊಂಡ್ರೆ ಹಣ ತಗೊಂಡದನ್ನು ಅಧಿಕಾರ ತಗೊಂಡದನ್ನು ವಾಪಸ್ ತೆಗೆಸಿಕೊಡ್ತೇನೆ. ಈಗ ನಿಜವಾಗಿ ಕೂಡ ಅವರು ಬಂದಿರೋ, ಯಾಕೆ ನಾವು ಅವರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಅಂದು ನಮ್ಮಲ್ಲಿ ಕೇಳಿದವರಿತ್ತು, ನೀವು ಅವರಿಗೆ ವಿರೋಧ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಆಂದೋಲನದ ಪರ, ಯಾರು ಅದಕ್ಕೆ ವಿರುದ್ಧ ಅದರ ಕಡೆ ಬೆಂಬಲ, ಆಂದೋಲನದ ಪರವಾಗಿದ್ದವರು ನಾವು. ಹಾಗಾಗಿ ಈ ಸತಿ ಪೂಂಜರದಲ್ಲಿ ಘೋಷಣೆ ಕೂಗಿದಲ್ಲಿಂದ ಕೆಲವು ವಿಷಯಗಳಿಗೆ ನಾವು ಸಹಮತ ಇಲ್ಲ. ಆ ಪ್ರತಿಭಟನೆ ಕೆಲವು ಅವರು ಹೇಳಿದ ಮಾತುಗಳಿಗೆ ಕಾನೂನು ಬಾಹಿರವಾಗಲಿ ನಾವು ಬೆಂಬಲ ಕೊಡೋದಿಲ್ಲ. ಆದರೆ ಲಂಚ ಭ್ರಷ್ಟಾಚಾರ ವಿರುದ್ಧ ಹೋರಾಟಕ್ಕೆ ಜನಗಳ ಹತ್ರ ಹೋಗಿ ಕೇಳುವಂಥದ್ದಾಗಲಿ, ಅವ್ರಿಗೆ ಪರಿಶೀಲಿಸುವಂತಾಗಲಿ, ದಾಖಲಿಸುವಂತಾಗಲಿ, ಮಾಹಿತಿ ಕೊಡುವಂತಾಗಲಿ, ಜನಗಳ ಜಾಗೃತಿ ಮಾಡುವಂಥದ್ದಲ್ಲಾಗಲಿ ನಾವು ಸಂಪೂರ್ಣ ಒಟ್ಟಿಗೆ ಇದ್ದೇವೆ ಅಂತ ಹೇಳೋದನ್ನು ನಾವು ಗಮನಕ್ಕೆ ತಂದಿದ್ದೇವೆ. ಹಾಗೆ ಅವರೊಂದು ಹೂಗುಚ್ಚ ಕೊಟ್ಟು ಪತ್ರಿಕಾ ದಿನಾಚರಣೆ ದಿವಸ ಘೋಷಣೆ ಕೊಡೋಕೆ ಹೋಗಿದ್ದೇವೆ. ಪುನಃ ಅವರಿಗೆ ಈ ಫಲಕವನ್ನು ಕೊಟ್ಟು ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತೇಳಿ ಘೋಷಣೆಗೆ ಹೋಗಿದ್ದೇವೆ. ಹಾಗೆ ಆ ಪತ್ರಿಕೆ ಕೂಡ ಬರೀತಾ ಇದೆ. ಅದಕ್ಕೆ ಆಗಸ್ಟ್ 15 ಈ ಸತಿ ನಾವು ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಲಂಚ ಭ್ರಷ್ಟಾಚಾರ ಮುಕ್ತ ದಿನವಾಗಿ ಘೋಷಣೆಯಾಗಲಿ ಅಂತ ಹೋಗ್ತದೆ. ಸುಳ್ಯದಲ್ಲಿ ಕೂಡ ಭಾಗೀರಥಿ ಅವರೀಗ ಹೊಸ ಶಾಸಕರು, ಆದರೂ ಕೂಡ ಅವರು ಲಂಚ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದೆ. ಪತ್ರಿಕಾ ದಿನಾಚರಣೆ ಎಂದು ಪಾಸಿಟಿವ್ ಜರ್ನಲಿಸ್ಟ್ ಪತ್ರಿಕೆಗಳು ಬದುಕ್ತವೆ ದಕ್ಷಿಣ ಜಿಲ್ಲೆಯಲ್ಲಿ, ನೆಗೆಟಿವ್ ಜರ್ನಲಿಸ್ಟ್ ಪತ್ರಿಕೆಗಳು ಬದುಕುವುದಿಲ್ಲ ಮಾಧ್ಯಮಗಳು ಅಂತ ಹೇಳಿದರು. ನಾವು ಅವರಿಗೆ ಎಷ್ಟೋ ಜನ ತುಂಬ ಅಲ್ಲಿದ್ದವರೆಲ್ಲ ಅದು ನಮಗೆ ಹೇಳ್ತಾರಾ ಅಂತ ಅವರ ತಲೆಯಲ್ಲಿತ್ತು. ಯಾಕೆಂದರೆ ಅವರ ತಲೆಯಲ್ಲಿ ನಾವು ಅವರ ಬಗ್ಗೆ ಬರೀತೇವೆ, ಪೂಂಜಾರಿಗೆ ಅಲ್ಲ, ನಾವು ಅದು ನಮಗೆ ಹೇಳಿದ್ದು. ಯಾಕೆಂದರೆ ನಮ್ಮದು ಪಾಸಿಟಿವ್ ಜರ್ನಲಿಸಮ್. ನಾವು 40 ವರ್ಷ ಬದುಕಿದ್ದೇವೆ ಸುಳ್ಯ ಪುತ್ತೂರು ಬೆಳ್ತಂಗಡಿಯಲ್ಲಿ. ನೆಗೆಟಿವ್ ಜರ್ನಲಿಸ್ಟ್ ಬದುಕಿಲ್ಲ. ನಮ್ಮೊಟ್ಟಿಗೆ ತುಂಬ ಜನ ಪತ್ರಿಕೆ ನಡೆಸಿಯವರು ಕೂಡ ನಿಲ್ಲಿಸಿದ್ದಾರೆ. ಬೇರೆ ಬೇರೆ ಕಾರಣ ಇರ್ಬೋದು, ಆದರೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ನಾವು ಬೆಳೆದಿದ್ದೇವೆ. ನೆಗೆಟಿವ್ ಜರ್ನಲಿಸಮ್ ನಮ್ಮ ಜಿಲ್ಲೆಯಲ್ಲಿ ಉಳಿಯೋದಿಲ್ಲ. ನಾನು ಹಲವು ವರ್ಷದಿಂದ ಬೇರೆ ಬೇರೆ ಪತ್ರಿಕೆಗಳನ್ನು ನೋಡ್ತಾ ಇದ್ದೇನೆ. ಪಾಸಿಟಿವ್ ಜರ್ನಲಿಸಮ್ ಬೆಳೀತದೆ, ಉಳಿತದೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದು ಎಲ್ರಿಗೂ, ನಮಗೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ನಮಗೆಲ್ಲರಿಗೂ ಒಂದು ಅಭಿಮಾನದ ವಿಷಯ. ಯಾರನ್ನೂ ಹೊಗಳೋದು ಪಾಸಿಟಿವ್ ಜರ್ನಲಿಸಮ್ ಅಲ್ಲ, ತೆಗೊಳ್ಳೋದು ನೆಗೆಟಿವ್ ಜರ್ನಲಿಸಮ್ ಅಲ್ಲ. ನಿಷ್ಪಕ್ಷಪಾತವಾದ ವರದಿ ಮಾಡುವಂಥದ್ದು, ತಪ್ಪನ್ನು ತೋರಿಸಿಕೊಳ್ಳೋದು, ಸರಿಯನ್ನು ಸರಿ ಅಂತ ಹೇಳುವುದೇ ಪಾಸಿಟಿವ್ ಜರ್ನಲಿಸಮ್ ಅಂತ ನಾವು ಅದನ್ನು ಹೇಳ್ತಾ ಹೋಗಿದೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿಕಿರುವ ವಿಚಾರಗಳನ್ನು ತುಂಬ ಸರ್ತಿ ನಾವು ಮಾತಾಡಿದ್ದೇವೆ. ಈಗಾಗಲೇ ಆಂದೋಲನದ ಬಗ್ಗೆ, ಪತ್ರಿಕಾಗೋಷ್ಠಿಗಳನ್ನು, ಮತದಾರರ ಜಾಗೃತಿಯ ಬಗ್ಗೆ ಕಳೆದ ಒಂದು 4-5 ವರ್ಷಗಳಿಂದ ಮಾಡ್ತಾಯಿದ್ದೇವೆ. ಆಗಾಗ ಒಂದೊಂದು ಹಂತವಾಗಿ ಅದನ್ನು ಬೆಳೆಸ್ತಾ ಬಂದಿದೆ. ಪ್ರಾರಂಭ ಮಾಡಿದಾಗ ನಮಗೆ ಗೊತ್ತಿಲ್ಲ ಇಷ್ಟು ಬೆಳೀತದೆ, ರೆಸ್ಪಾನ್ಸ್ ಸಿಗ್ತದೆ ಅಂತ ಐಡಿಯಾ ಇರಲಿಲ್ಲ. ಹಾಗಾಗಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಾಗ, ಮನವಿ ಕೊಟ್ಟಾಗ ಅದರಲ್ಲಿ ಯಾವ ಹಂತದಲ್ಲಿ ಬೆಳೆದು ಬಂದು ಸೂಕ್ಷ್ಮವಾಗಿ ಗಮನಕ್ಕೆ ತಂದಿದ್ದೇವೆ. ಅದರಲ್ಲಿ ಮೊದಲು ನಮಗೂ ಕೂಡ ಇದು ಯಾವುದೋ ಪಕ್ಷದ ವಿರೋಧವ, ಯಾವ ವ್ಯಕ್ತಿಯ ವಿರೋಧವ ಅಂತ ಜನ ನೆನೆಸಿಕೊಳ್ಳೋ ಭಾವನೆ ಇರ್ತಿತ್ತು. ಹಾಗೆ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಅಥವಾ ಶಾಸಕರು ಅಧಿಕಾರದಲ್ಲಿದ್ದಾಗ ನಾವು ಲಂಚ ಭ್ರಷ್ಟಾಚಾರ ವಿರುದ್ಧ ತಗೊಂಡ ಕೂಡಲೇ ಅದು ಪಕ್ಷದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಅಂತ ಒಂದು ಭಾವನೆ ಸಹಜವಾಗಿ ಉಂಟಾಗ್ತದೆ. ಈಗ ನಾವು ಅದನ್ನು ಚಕ್ರ ತಿರುಗಿದಾಗೆ ಅದನ್ನು ನಾವು ಎರಡು ಕಡೆ ನಾವು ಒಂದೇ ಕಡೆ ನಿಂತಿದ್ದೇವೆ. ಮೊದಲು BJP ಆಡಳಿತ ಇತ್ತು, ಈ ಕಾಂಗ್ರೆಸ್ ಆಡಳಿತ ಬಂದಿದೆ. ನಾವು ಹಂತಕ್ಕೆ ತರುವ ಸಮಯದಲ್ಲಿ ಆಗ ತುಂಬ ಜನ ನಮ್ಮಲ್ಲಿ ಕೇಳಿದ್ದುಂಟು, ಶಾಸಕರಿದ್ದರು ಪಕ್ಷದಿದ್ದರು ಮಾಡ್ತಾ ಇದ್ದರಿಂದ. ಈಗ ಪುನಃ ಅಧಿಕಾರಕ್ಕೆ ಪಕ್ಷ ಚೇಂಜ್ ಆಗಿದೆ. ಅವತ್ತು ಯಾರಿಗೆ ಅಂತ ನಾವು ನೆನೆಸ್ಕೊಂಡು ಈಗ ಅವರ ಭ್ರಷ್ಟಾಚಾರ ಬಂದಾಗ ಅವರು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಇಲ್ಲಿ ಮಾಡಿದಾಗ ಈಗ ಲಂಚ ಭ್ರಷ್ಟಾಚಾರದ ಆಂದೋಲನದ ಫಲಕ ಇದ್ದಿದ್ದು ಇದು ನಿರಂತರ ಬದಲಾಗಲಿಲ್ಲ. ಈ ಫಲಕವನ್ನು ನಾವು ಪ್ರಧಾನಿ ಮೋದಿಯವರ ಕ್ಷೇತ್ರಕ್ಕೆ ಹೋದಾಗ, ರಾಹುಲ್ ಗಾಂಧಿಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ, ಅಲ್ಲಿ ಬೊಮ್ಮಾಯಿಯವರ ಕ್ಷೇತ್ರದಲ್ಲಿ, ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ
ಎಲ್ಲವೂ ಕಡೆಯಲ್ಲಿ ಕೂಡ ಇದನ್ನು ಪ್ರಚಾರ ಮಾಡಿದಲ್ಲಿ ಇರುವುದೊಂದೇ. ಮತದಾರ ರಾಜರು, ನೀವು ಸೇವಕರು, ನೀವು ನಮಗೆ ಆಡಳಿತ ಮುಖ್ಯರೋರು, ನಮ್ಮದೇ ಆಡಳಿತ ನಮ್ಮದವರು. ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ದೊಡ್ಡ ದೇಶ ಸೇವೆ, ಜನಸೇವೆ. ಅದರ ಭ್ರಷ್ಟಾಚಾರ ಮುಕ್ತ ರಾಜ್ಯವಾಗಲಿ, ಊರಾಗಲಿ, ರಾಜ್ಯ ಆಗಲಿ. ಹಾಗಾಗಿ ಇವತ್ತು ಕೂಡ ದೇಹ ಆಂದೋಲನ ಮುಂದುವರಿಸಬೇಕಾಗಿದೆ. ಬದಲಾವಣೆಗಳ ಸನ್ನಿವೇಶ ನೀವು ಏನಂತ ಕೇಳಿದರೆ, 3 ವರ್ಷಗಳ ಹಿಂದೆ ನಾವು ಕಳೆದ ಎಲೆಕ್ಷನ್ನಿಗೆ ಮುಂಚೆ ನಾವು ಇದನ್ನು ಮಾಡಿದಾಗ ಪುತ್ತೂರಿನ ಶಾಸಕ ಅಶೋಕ ರೈ, ಆಗ ನೀವು ಗೊತ್ತಿದೆ ಕಾಂಗ್ರೆಸ್ಸಲ್ಲಿ BJPಯಲ್ಲಿದ್ದವರು ಕಾಂಗ್ರೆಸ್ ಸೀಟಿಗೆ ಪ್ರಯತ್ನ ಮಾಡ್ತಾಯಿದ್ದಾಗ ಇದನ್ನೊಂದು ಆಂದೋಲನ ತಗೊಂಡರು. ಅವರ ವಸ್ತ್ರ ವಿತರಣೆ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿದರು. ಲಂಚ ಭ್ರಷ್ಟಾಚಾರ ನಾನು ಆಯ್ಕೆಯಾಗಿ ಬಂದರೆ ಲಂಚ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೇನೆ, ನಿಲ್ಲಿಸ್ತೇನೆ, ಮತ್ತು ಲಂಚವಾಗಿ ಜನ ತಗೊಂಡ್ರೆ ಹಣ ತಗೊಂಡದನ್ನು, ಅಧಿಕಾರ ತಗೊಂಡದನ್ನು ವಾಪಸ್ ತೆಗೆಸಿಕೊಡ್ತೇನೆ. ಹಾಗಾದೊಂದು ಘೋಷಣೆ ಚುನಾವಣಾ ಭಾಷಣ ಅಂತ ತಿಳ್ಕೊಂಡ್ರು. ಆದರೆ ಅವರು ಚುನಾವಣೆತ್ತ ಗೆದ್ದಾಗ ಈ ಒಂದು ವಿಷಯ ಅವರಿಗೆ ಪರಿಣಾಮಕಾರಿಗೆ ಓಟು ಸಿಕ್ಕಿದೆ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಇದೆ, ಅವರಲ್ಲಿದೆ. ಹಾಗಾಗಿ ಅದನ್ನು ಸೀದಾ ಅವರು ಮುಂದುವರಿಸ್ಕೊಂಡ್ಬಂದು ಇವತ್ತರ ಕಚೇರಿಯಲ್ಲಿ ಅದಕ್ಕಾಗಿ ಜನ ಕೂತಿದ್ದಾರೆ. ಪ್ರತಿ ಇಲಾಖೆಯಲ್ಲಿ ಜನ ಇದ್ದಾರೆ, ಇಲಾಖೆ ಸಂಬಂಧ ನೋಡಿಕೊಳ್ಳಿಕ್ಕೆ. ಅಲ್ಲಿ ಲಂಚ ಏನಾದರೂ ಪ್ರಕರಣಗಳು ಬಂದರೆ ವಿಚಾರಣೆಗೆ ಜನ ಕಳಿಸ್ತಾರೆ, ಇವನನ್ನು ಅಲ್ಲಿ ಕಳಿಸ್ತಾರೆ, ಏನಂತ ವಿಚಾರಣೆ ಮಾಡ್ತಾರೆ. ಲಂಚ ಕೊಟ್ಟದ್ದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲೇ ದುಡ್ಡು ತಗೊಂಡಿದ್ದಿದ್ರೆ ಕೇಸ್ ಸ್ಟಡಿ ಮಾಡಿ ದುಡ್ಡನ್ನು 4-5 ಕಡೆ ತೆಗೆಸಿಕೊಟ್ಟಿದ್ದಾರೆ. ಈಗ 2 ಪ್ರಚಾರ ಇದೆ. ಒಂದು ತೆಗೆಸಿಕೊಟ್ಟರೆ ಆಮೇಲೆ ನ್ಯೂಸ್ ಬರ್ತದೆ, ಪುನಃ ತೆಗೆಸಿಕೊಡೋ ಅವನ ಅಧಿಕಾರಿಯ ಒಂದು ಇಡೀ ಅವನ ಸ್ಥಾನಮಾನ ಕಳೆದುಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಜನಗಳೇನು ಮಾಡಲಿಕ್ಕೆ ಶುರು ಮಾಡಿದರೆ, ಈ ವಿಷಯ ಬೇಡ, ಹೇಗೂ ಶಾಸಕರು ಕೇಳ್ತಾರೆ, ಕೇಳಿದ ಮೇಲೆ ಅದು ವಿಚಾರಗಳನ್ನು ತಂದಾಗ ದುಡ್ಡು ವಾಪಸ್ ತೆಗೆಸಿಕೊಡಬೇಕು, ದುಡ್ಡು ಲಾಭ ಇಲ್ಲ, ಪ್ರಚಾರ ಆಗ್ತದೆ. ಈಗ ನೇರವಾಗಿ ಏನಾಗಿದೆ, ಈಗ ಹೆಚ್ಚು ಕಡಿಮೆ 90% ಲಂಚ ಭ್ರಷ್ಟಾಚಾರ ಕೇಳುವಂಥದ್ದು ನಿಂತಿದೆ ಅಂತ ಹೇಳ್ತಾರೆ. ಕೇಳಲಿಕ್ಕಿಲ್ಲ, ನಿಮ್ಗೆ ಗೊತ್ತಿದೆ ಲಂಚ ಭ್ರಷ್ಟಾಚಾರ ಎಲ್ಲಿ ಒಳಗೆ ನಡೀತದೆ, ಕೇಳೋದಿಲ್ಲ. ಇವರು ಕೇಳಿದಿಲ್ಲ, ಕೊಟ್ಟರು ಹೇಳ್ತಾರೆ. ಕೆಲಸ ಮಾಡಿದ್ರೆ ಶಾಸಕರ ಕಚೇರಿ ಫೋನ್ ಮಾಡ್ತಾರೆ, ಸುದ್ದಿ ಕಚೇರಿಗೂ ಕಳಿಸ್ತಾರೆ. ನಾವು ಈ ವಿಚಾರದಲ್ಲಿ ಏನಾಗಿದೆ ಪರಿಣಾಮ, ಈಗ 90% ಲಂಚ ಭ್ರಷ್ಟಾಚಾರ ಕಡಿಮೆ ಆಗಿದೆ ಜನಗಳು ಹೇಳ್ತಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ರಾಜ್ಯಕ್ಕೆ ಇರ್ತದೆ. ಮರ ಕಡಿಲಿಕ್ಕೆ ಅವರಿಗೂ ಲಾಭ, ಇವರಿಗೂ ಲಾಭ, ಕಂಪ್ಲೇಂಟ್ ಕೊಡೋರೇ ಇಲ್ಲ, ಪಬ್ಲಿಕ್ ಕೊಡಬೇಕು. ಅಂಥದ್ದು ಕೂಡ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಜನ ಈಗ ಮಾಹಿತಿ ಕೊಡಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಹಾಗೆ ನಾವು ಏನು ಯೋಚನೆ ಮಾಡಿ ಸಿಸ್ಟಮ್ ಹೊಡೆದ ಆಂದೋಲನಕ್ಕೆ ಒಂದು ತಾಲೂಕು ಮಟ್ಟದಲ್ಲಿ ಸಾಕಾಗುವುದಿಲ್ಲ. ನೀವು ಗೊತ್ತಿದೆ ಭ್ರಷ್ಟಾಚಾರ ಮೇಲಿಂದ ಬರುವಂಥದ್ದು, ಅಧಿಕಾರಿಗಳು ಮೇಲಿಂದ ಬರುವಂಥದ್ದು. ಈಗ ಅವರ ಕಂಟ್ರೋಲ್ ಇರ್ತದೆ. ಫಾರೆಸ್ಟ್ ಅಂದರೆ DFನ ಕಂಟ್ರೋಲ್ ಇರ್ತದೆ, ಮೇಲೆ ಕನ್ಸಲ್ಟ್ರಿ ಕಂಟ್ರೋಲ್ ಇರ್ತದೆ. ಇವರು ರೇಂಜರ್ಗಳು ಅಷ್ಟು ಲೆವೆಲ್ಗೆ ಬರೋದಿಲ್ಲ. ಆಗ ಅಲ್ಲಿಂದ ಪುನಃ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಆಂದೋಲನವನ್ನು ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲಿಕ್ಕೆ ಪ್ರಯತ್ನ ಮಾಡಿದ ಹಾಗೆ ದೇಶ ಮಟ್ಟಕ್ಕೂ ವಿಸ್ತಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನನಗೆ ಗೊತ್ತಿದೆ. ಅಲ್ಟಿಮೇಟ್ ಮೇಲ್ಗಡೆಯಿಂದಲೇ ಇದು ಕಡಿಮೆ ಆಗಬೇಕು. ಮೋದಿಯರು ಹೇಳಿ ಸರಿ, ಆದರೆ ಕಾರ್ಯರೂಪಕ್ಕೆ ಅಲ್ಲಿಂದೇ ಬರಬೇಕು. ಸಿದ್ದರಾಮಯ್ಯ ಹೇಳು ಸರಿ, ಅಲ್ಲಿಂದೇ ಕಾರ್ಯರೂಪಕ್ಕೆ ಬರಬೇಕು. ಕೆಳಗಿನಲ್ಲಿ ನಾವು ಪಾನ್ಗಳಾಗಿರ್ತೇವೆ. ಆದರೆ ಇದನ್ನು ಬರೆದಲಿಕ್ಕೆ ಆಗ್ತದೆ, ಯಾಕೆಂದರೆ ಜನರಿಗೆ ಹೆದರಿಕೆ ಶುರು ಆಗ್ತದೆ, ಒಂದು ಅಂಜಿಕೆ ಶುರು ಆಗ್ತದೆ. ಜನಗಳು ರಾಜರು. ನಾವು ನೆನೆಸಿದ್ದೇವೆ, ಈ ಎಲೆಕ್ಷನ್ ನಮಗೆಲ್ಲರಿಗೂ ಗೊತ್ತಾಗಿದೆ. ನಾವು ಹೇಳಿಕೊಟ್ಟು DK ಶಿವಕುಮಾರ್ ತಮ್ಮ DK ಸುರೇಶ್ ಅವರು ಈಗ ಎಲೆಕ್ಷನ್ ಸೋತಾಗ ಯಾರೂ ಅಲ್ಲ. ಹಾಗೆ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಇದ್ದರು, ಹಾಗೆ ಏನು ಕೇಂದ್ರ ಮಂತ್ರಿಯಾಗಿ ಸೋತ ಮೇಲೆ ಯಾರೂ ಅಲ್ಲ. ಜನರು ರಾಜ್ಯರು ಅಂತ ಹೇಳಿದ್ರೆ ಇದನ್ನು ನಾವು ಮನ್ ಕಿ ಬಾತಲ್ಲಿ ಈ ಸತಿ ವಾರಣಾಸಿ ಮತ್ತು ಡೆಲ್ಲಿಯಲ್ಲಿ ತಿರುಗಿ ಈ ಮಾತನ್ನು ಜನ ಮುಂದೆ ಇಟ್ಟಿದ್ದೆವು. ಅವ್ರ ಮನ್ ಕಿ ಬಾತ್ ಕೂಡ ನಾವು ಹಂಚಿದ್ದೆವು. ಹಾಗೆ ಜನರಿಗೆ ಗೊತ್ತಾಗಿದೆ, ಈ ಶಾಸಕರು ಶಾಶ್ವತ ಅಲ್ಲ, ಅಧಿಕಾರಿಗಳು ಅಧಿಕಾರ ಶಾಶ್ವತ ಅಲ್ಲ, ಬದಲಾವಣೆ ಆಗ್ತದೆ ಅಂತ ಹೇಳೋದು ತರಲಿಕ್ಕೆ ನಮ್ಮ ಮತದಾರ ಜಾಗೃತಿ ಆಂದೋಲನ ಇದು. ನಾವು 40 ವರ್ಷ ಮುಂಚೆ ಪತ್ರಿಕೆ ಮಾಡಿದಾಗಲೂ ಇದನ್ನೇ ಭ್ರಷ್ಟಾಚಾರ ವಿರುದ್ಧಿಟ್ಟು ಮಾಡಿದೆವು. ಅವತ್ತಿಂದಲೂ ಮತದಾರ ಜಾಗೃತಿಯನ್ನು, ಜನಜಾಗೃತಿಯನ್ನು ಮಾಡ್ತಾಯಿದ್ದೆವು. ಆದರೆ ಈ ಒಂದು ನಿಶ್ಚಿತವಾದ ಇದಿರಲಿಲ್ಲ. ಪತ್ರಿಕೆ ಹೋಗ್ತಾಯಿತ್ತು. ಈಗ ಪತ್ರಿಕೆಯಿಂದ ಹೊರಗೆ ಬಂದಾಗ ಜನಾಂದೋಲನ ವೇದಿಕೆಯನ್ನು ಭದ್ರವಾಗಿ ನಡೆಸಿಕೊಂಡು ಬರ್ತಾಯಿದ್ದೇವೆ. ಅದರ ಹೋರಾಟ ನಡೆಸ್ತಾ ಇದ್ದೇವೆ. ನಾವೀಗ ಬೆಳ್ತಂಗಡಿಯನ್ನು ಹೆಚ್ಚು ಉದಾಹರಣೆಗೆ ತಗೊಳ್ತಾ ಇದ್ದೇವೆ. ಯಾಕೆಂದರೆ ಬೆಳ್ತಂಗಡಿಯಲ್ಲಿ ಕಳೆದ 2-3-4 ವರ್ಷಕ್ಕೆ ಮುಂಚೆ ನಮಗೆ ಅಷ್ಟು ಬೆಂಬಲ ಸಿಕ್ಕಿರಲಿಲ್ಲ. ಈ ಫಲಕ್ಕಾಗಲಿ ಘೋಷಣೆ ಆಗಲಿ ಬೆಂಬಲ ಸಿಕ್ಕಿರಲಿಲ್ಲ. ಈಗ ನಿಮ್ಗೆ ಗೊತ್ತಿದ್ದು ವಿಡಿಯೋವನ್ನು ನಾವಲ್ಲಿ ಶೇರ್ ಮಾಡಿದ್ದೇವೆ. ಶಾಸಕ ಪೂಂಜರು ಮೇ 20ಕ್ಕೆ ಒಂದು ಭಾಷಣ ಮಾಡಿದ್ದಾರೆ, ಅದು ವಿಡಿಯೋ ವೈರಲ್ ಮಾಡಿದ್ದೇವೆ. ನಾಳೆ 2 ಜನ ಅವನು ಸುಬ್ಬಾಪುರ ಮಠಕ್ಕೆಲ್ಲ ಮೂಲಪುನ ನಮ್ಮ ತಹಸೀಲ್ದಾರ್ಗೆಲ್ಲ ಕೆಮಿಕ್ ಕುಟ್ಟೋಡು ಕೆಮಿಕ್ ಕುಡೋಡು ಬಲ ಭಾರತ್ ಮಾತಾ ಕೀ ಬಲ ಭಾರತ್ ಮಾತಾ ಕೀ. ಇಲ್ಲಿ ಬೆಳ್ತಂಗಡಿ ತಾಲೂಕುದ ತಹಶೀಲ್ದಾರರಿಗೆ ಅದು ಕೇಂದ್ರ ವಿಚ್ಚ ಬಿಡಕ್ಕೆ 6 ಮರಣಿ ಕಾಂಗ್ರೆಸ್ ಸರ್ಕಾರ ಬತ್ತಿ ಬುಕ್ಕ ಏನಂಗಿ 2 ಜನ ದೋಸ್ತಿನ ಕಳ್ಳ ಬಂಡಿರಿಗೆ
ಸರ್ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ನನಗೆ ಕುತ್ತಿಗೆ ಹಿಡಿದಂತ ಆಗ್ತಾ ಇತ್ತು, ₹1 ಆಗ್ತಾ ಇರ್ಲಿಲ್ಲ. ಈಗ ಕಾಂಗ್ರೆಸ್ ಬಂದ ನಂತರ ಇದು ನನ್ನ ರಾಜ್ಯ, ಲೂಟಿ ರಾಜ್ಯ ಆಗಿಬಿಟ್ಟಿದೆ. ನನಗೆ ಎಷ್ಟು ಬೇಕಾದರೂ 94C ಅಲ್ಲಿ ಕೇಳಬಹುದು, ಎಷ್ಟು ಬೇಕಾದರೂ ಅಕ್ರಮ ಸಕ್ರಮದಲ್ಲಿ ತೆಗೆದುಕೊಳ್ಬಹುದು, ಎಷ್ಟು ಬೇಕಾದರೂ ಅಕ್ರಮ ಮರಳುಗಾರಿಕೆಯಲ್ಲಿ ತಗೊಳ್ಬಹುದು, ಎಷ್ಟು ಬೇಕಾದರೂ ಅಕ್ರಮ ಗಣಿಗಾರಿಕೆಯಲ್ಲಿ ತಗೊಳ್ಬಹುದು. ಒಂದು ಪನ್ನೆತ್ತ ಸಾಕ್ಷಿಯೇ ಪ್ರಮೋದ್ ಹಪ್ತಕೊರನ್ನಕ್ಕೆ ಪ್ರಮೋದ್ನ ಗಣಿಗಾರಿಕೆಗೆ ರೈಟ್ ಮಾಡ್ತೀನಿ ತಹಶೀಲ್ದಾರ್ ಅಂಡ್ ಪ್ರಮೋದ್ ಅಕ್ರಮ ಗಣಿಗಾರಿಕೆ ಬಂದ್ರೆ ತಪ್ಪೇ ಏನು ಒತ್ತಾನೆ ತಹಶೀಲ್ದಾರ್ರೆ ಸುಬ್ಬಾಪುರ ಮಠ್ರೆ ಕಾಂಗ್ರೆಸ್ ವಾಮಗೆಲ ಮೂಲ ಅಕ್ರಮ ಮರಳುಗಾರಿಕೆ ಮಾಡ್ತಂದಿದ್ದೇನ, ಕಾಂಗ್ರೆಸ್ ಮೂಲ ಅಕ್ರಮ ಗಣಿಗಾರಿಕೆ ಮಾಡ್ತಂದಿದ್ದೀರ. ಸುಬ್ಬಾಪುರ ಮಠನ ಈರ್ನ ಜೀವನ ಈ ಅಂಬೇಡ್ಕರ್ ಕೊರ್ನಂಚಿನ ಸಂವಿಧಾನದ ಕಾಕಿ ಅಂದುಂದಂಡ ಎಲ್ಲೆದು ಪಕ್ಕ ಕಾಂಗ್ರೆಸ್ ಬಿಜೆಪಿ ತೂಂದೆ ಅಕ್ರಮ ಗಣಿಗಾರಿಕೆ ಉಂಟಾಲೆ, ಅಕ್ರಮ ಮರಳು ಮಾಫಿಯಾ ಉಂಟಾಲೆ. ಈಜಿಂದ ಈರ್ ಪಾಡೋದು ನಾವು ಫೇಕ್ ಕಾಕಿ ಬಂದು ಡೋಂಗಿ ಕಾಕಿ ಈರು ಕಾಂಗ್ರೆಸ್ ಏಜೆಂಟ್ ಇದು ಕೆಲಸ ಮಾಡ್ಕೊಂಡು ನಾನು ಬೆಳ್ತಲ್ಲಿ ನೀಡಿ ಬರ್ತದೆ. ಕೋಡೆ ಬೈಯಾಗೆ ಮುರಳಿ ಬೈಯಾಗೆ ಕೇಂದ್ರ ಶಶಿರಾಜನ ಟೀಚರ್ ಶಶಿರಾಜನ ಪುತ್ರ ದಯಮಾಡಿಯರು. ಇಲ್ಲ ಸರ್, ನಾನು ಹೇಳಿದ್ದಲ್ಲ ಸರ್, ತಹಶೀಲ್ದಾರ್ ಹೆಸರು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಕೇಂದ್ರ ಅಲ್ಲ, ಈ ಶಶಿರಾಜ್ಗೂ ಇದಕ್ಕೆ ಸಂಬಂಧನೇ ಇಲ್ಲ. ಶಶಿರಾಜ್ ಹೆಸರು ಹೇಗೆ ಹಾಕಿದ್ರಿ? ಇಲ್ಲ ಸರ್, ನಾನು ಹೆಸರೇ ಕೊಡ್ಲಿಲ್ಲ, ಅದು ಇನ್ಸ್ಪೆಕ್ಟರ್ ಹಾಕಿದ್ದು. ಬೇಕಾಗಿ ಅಮ್ಮೆ ಏರಂದೆ ಅಮ್ಮೆ ಏರಂದೆ ನಿಮಗೆ ತಾಕತ್ತಿಲ್ಲ. ಸುಬ್ಬಾಪುರ ಮಠ ನಿಮಗೆ ತಾಕತ್ತಿದ್ರೆ, ತಹಶೀಲ್ದಾರ್ ನಿಮಗೆ ಪೃಥ್ವಿ ಸಾಧಿಕ ನಿಮಗೆ ತಾಕತ್ತಿದ್ರೆ ನೀವು ಒಪ್ಪಿಕೊಳ್ಳಿ. ನಾನು ಹಾಕಿದ ಹೆಸರು ಅಂತ ಒಪ್ಪಿಕೊಳ್ಳಿ. ನೀವು ಯಾಕೆ ಜಾರಿಸ್ತೀರಿ? ನಾನಲ್ಲ ಅಂತೇಳಿ, ನಾನವನಲ್ಲ ಅಂತೇಳಿ ಯಾಕೆ ನೀವು ತಪ್ಪಿಸ್ತೀರಿ? ಬೆಳ್ತಂಗಡಿದ ಪ್ರಾಮಾಣಿಕ ಕಾರ್ಯಕರ್ತೆ ಶಶಿರಾಜನ ಮಿತ್ತನಿಗಳು ಎಫ್ಐಆರ್ ಮಾಡ್ತಾರೆ, ಜೈಲಿಗೆ ಕಳಪುರಿಯರು ಎನ್ನ ಮಿತ್ತ ಎಫ್ಐಆರ್ ಮಾಡ್ತಾರೆ. ಕೋಟ ಶ್ರೀನಿವಾಸ ಪೂಜಾರಿ ಬಂಡರೆ ಇನ್ನೊಟ್ಟಿಗೆ 224 ಶಾಸಕರು, ಇನ್ನು ಬಿಜೆಪಿದ ಶಾಸಕರು, ವಿಧಾನ ಪರಿಷತ್ ಶಾಸಕರು ಉಳ್ಳೇರು, ಜಿಲ್ಲಾಧ್ಯಕ್ಷರು ಬಂಡರೆ ಭಾರತೀಯ ಜನತಾ ಪಾರ್ಟಿ ಉಂಡು. ಯಾನ್ ತುಲ್ಪೆ ಬೆಳ್ತಂಗಡಿದ ತಾಲೂಕದ ಕಾರ್ಯಕರ್ತರಿಗೋಸ್ಕರ ಯಾನ್ ಸ್ಟೇಷನ್ಗೆ ಪೋರಂದ್ರೆ ನಿನ್ನ ಅಮ್ಮೇರು ಬರ್ಬೇಡ ಸ್ಟೇಷನ್ಗೆ. ಯಾನಕ್ಕೆ 1 ಲಕ್ಷ ಓಟು ಕೊಡ್ತನು ಭಾರತೀಯ ಜನತಾ ಪಾರ್ಟಿನ ಈ ಕ್ಷೇತ್ರದ ಮತದಾರನ ರಕ್ಷಣೆ ಮಾಡ್ತಾರೆ. ಯಾನು 1 ಗಂಟೆ ರಾತ್ರಿಗೆ ಸ್ಟೇಷನ್ಗೆ ನನ್ನೆಲ್ಲ ಬರ್ಪೆ, 1 ಗಂಟೆ ರಾತ್ರಿಗೆ ತಹಶೀಲ್ದಾರ್ನ ಇಲ್ಲೆಲ್ಲ ಬಗ್ಗುದು ನ್ಯಾಯಕ್ಕೋಸ್ಕರ ಹೋರಾಟ ಮಲ್ಪೆ. ಏನನ್ ನಿಖಿಲ್ ಬಂಧನ ಮಲ್ಪರ್ನಂಡ ಯಾನ್ ರೆಡಿ ಇಲ್ಲ. ಯಾನ್ 7 ದಿನ 10 ದಿನ ಜೈಲು ಮಾಡುವರೆ ನಾನು ನಿಖಿಲಿಗೆ ತಾಕತ್ತಿದ್ದನ್ನ ನಮ್ಮಿದ್ದ ರಡ್ಡಿ ಕೇಸ್ ಮಾಡ್ತಾರೆ. ನಿಖಿಲ್ ರಡ್ಡಿ ಕೇಸ್ ಮಾಡ್ತಾರೆ. ಪುರಾಣಿ ಕಳೆಂಜಡ್ ಒಂಜಿ ಪಾಪದಾಯನ ಇಲ್ಲಿದ್ದೆತ್ತಿನಕ್ಕಲ್ಲ ಎಲ್ಲ ನಿಂತು ಕೇಸ್ ಮಾಡ್ತಾರೆ. ಇನ್ನಿವರಿ ಪಾಪದ ಕಾರ್ಯಕರ್ತನ ವ್ಯೋಮೋತ್ಸವದ ಅಧ್ಯಕ್ಷನೇ ವಿನಾಕಾರಣ ಜೈಲಿಗೆ ಪಾಡ್ನಕ್ಕಲ್ಲ ಎಲ್ಲ ನಿಂತು ಕೇಸ್ ಮಾಡ್ತಾರೆ. ಸುಬ್ಬಾಪುರ ಮಠ್ರೆ ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆನ ಮಂಡ್ಯಡು ಸ್ವೀಚ್ ಎಸ್ಪಿನ ಮಂಡ್ಯಡು ಸ್ವೀಚ್ ತೂತರಣಿಕ್ಲೆ ಕುಜಲಿಚ್ಚಿ ಯಾನ್ ಕಾಲಿ ಕುಜಲಿಚ್ಚಿಂದ ಮಾತ್ರ ಎನ್ನಿದ್ದೀನಿ ಹರಿಕೃಷ್ಣನೇ ಉಲೈ ಬೊಂಡುಲ ಇಚ್ಚಿಂದ ಕೋಳದಕ್ಕೆ ಜಿಲ್ಲಾ ನೆಕ್ಕಲು ವಾರೀದಿನ ಷಡ್ಯಂತ್ರ ಮಂತ್ರಿಯನ್ನು ಬಂದ ಶಶಿನ ಅರೆಸ್ಟ್ ಮಂತ್ರಿ ಬೆಟ್ಟಿಗೆ ಸುಬ್ಬಾಪುರ ಮಟ್ಟಿಗೆ ಫೋನ್ ಮಲ್ಪನಾಗ ಫೋನ್ ಪೂಜಿ, ತಹಶೀಲ್ದಾರ್ಗೆ ಫೋನ್ ಮಲ್ಪನಾಗ ತಹಶೀಲ್ದಾರ್ನ ಮೊಬೈಲ್ ಸ್ವಿಚ್ ಆಫ್. ಸೈತೇ ಬೋರ್ಡ್ ಮೆಕಲ್ಪುರ ಕಾಂಗ್ರೆಸ್ ಏಜೆಂಟ್ ನಗಲಿ ಜಿಲ್ಲೆದ ವರಿಷ್ಠಾಧಿಕಾರಿ SP ಅನ್ನ ನಿಯಂತ್ರಿಡಿಪ್ಪೇರು ಎಂದು ಬಂದದ್ದು SP ಗೆ ಫೋನ್ ಮಲ್ಪನಾಗ ಬಲ್ಬು ಮುಟ್ಟ ಫೋನ್ ಪೂಜಾರೆ. ಸ್ವಾಮಿ ಜಿಲ್ಲೆದ ಇಡಮುಟ್ಟಲ್ಲ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ನಗಲ, ಜಿಲ್ಲೆದ ಇಡಮುಟ್ಟಲ್ಲ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ನಗಲ. SP ಅವರೇ, ನೀವೊಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ್ದನ್ನು ಫೋನ್ ರಿಸೀವ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ, ನೀವು ಕಾಂಗ್ರೆಸ್ ಏಜೆಂಟಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುತ್ತಿಲ್ಲ, ಜಾಸ್ತಿ ಮಾತಾಡ್ತಿ. ನಿಖಿಲ್ ಯಾನ್ ಕಾರ್ಯಕರ್ತರಿಗೋಸ್ಕರ ಏನನ್ನು ಅರೆಸ್ಟ್ ಮಾಡ್ತಿರ್ನಂಡ ಯಾನ್ ಜೈಲು ವಾಸ ಅನುಭವಿಸ ಎಲ್ಲ ಸಿದ್ದೆ ಪುನಂಚಿನ ಶಾಸಕ್ಕೆ ಯಾನ್ ಒವೇ ಕಾರಣಕ್ಕೆ ಬೇಲ್ದೆ ತುಂಜಿ ದಾಯಿಂದ ಕೆಂಡ
ಯಾನ ಕಾರ್ಯಕರ್ತರನ್ನ ರಕ್ಷಣೆದ ದೃಷ್ಟಿಯಿಂದ ಪ್ರಾಮಾಣಿಕವಾದ ಸ್ಟೇಷನ್ ಬೋದು ಪಾತ್ರ SP ಮಂಡರಿಗೆ ಅಲ್ಲ MLA ಅವರು ಹೋಗಿ ಸ್ಟೇಷನ್ ನಲ್ಲಿ ಗದರಿಸಿದ್ರು. ಒಂದು ಅಲ್ಲ ಯಾನ್ ನಿಖಿಲ್ ಜನ ಬಚ್ಚಿರ ಬಜ್ಜೆ ಪಾಡ್ದು ಸುಖ ಕಷ್ಟ ಮಾಡ್ತೇನೆ ಮಧ್ಯದ ಪೊದು ಮಾಡ್ತಾರೆ ಬೈದು ನನಗೆ ಯಾನು ಬೈದಿನ ಕಾರ್ಯಕರ್ತರಿಗೆ ನಿಮಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದ ಆಕ್ರೋಶ ಬೈದನು. ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಖಿಲ್ ಅರೆಸ್ಟ್ ಮತ್ತು ವಿನಾಕಾರಣ ಉಲಾಯಿಕೊಳ್ಳನಾಗ ಯಾನ್ ಆಕ್ರೋಶಡೆ ಪಾತ್ರನು ಯಾನ್ ಅಧಿಕಾರಯುತವಾದ ಪಾತ್ರನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಒಂದಕ್ಕೆ ತಗೊಂಡು ಎನ್ನ ಜವಾಬ್ದಾರಿ ಉರನಿಲ ಆತೆ ಪಾತ್ರತೆ ನನ್ನ ತುಂಬುಗಳ ಬೆಳ್ತಂಗಡಿದ ಕಾರ್ಯಕರ್ತರನ್ನು ಮುಟ್ಟಿಯನ್ನ ಕಾಲರ್ ಪತ್ರದ ವೈಟ್ ಮಾಡಲ್ಲ ರೆಡಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾದ ಬೆಳ್ತಂಗಡಿ ತಾಲೂಕದ ಮತದಾರರಿಗೆ ಅನ್ಯಾಯ ಬಂದ ಯಾನ್ ಜೈಲು ಕೊಲ್ಲೆಲ್ಲ ರೆಡಿ ಇಲ್ಲ ಪೊಲೀಸ್ ತಕ್ಕಲ್ಲ ಕಾಲರ್ ಬರ್ತಾರಲ್ಲ ಯಾನ್ ರೆಡಿ ಇಲ್ಲ ಅಂತ ಬರ್ಪಣೆಯನ್ನ ಈ ಸಂದರ್ಭ ಬಂದ ಸಂತೋಷ ಪಡಕ. ಈ ಸಂದರ್ಭ ಪೊಲೀಸ್ ಇಲಾಖೆದ ವರಿಷ್ಠಾಧಿಕಾರಿಗೆ ವಿನಂತಿ ಮಲ್ಪೆ ಈ ಸತ್ಯಾಸತ್ಯದ ತನಿಖೆ ಮಲ್ಪಲೆ ಶಶಿರಾಜ್ ಶೆಟ್ಟಿ ಈ ಕೇಸ್ ಕಿತ್ತರ ಇದ್ದ ಅಂತ ಮಲ್ಪನೇನು ವಿಮರ್ಶೆ ಮಲ್ಪಲೆ 5 ಬೊಕ್ಕ ಬೆಳ್ತಂಗಡಿ ಏತ ಅಕ್ರಮ ಮರಳುಗಾರಿಕೆ ಏತ ಅಕ್ರಮ ಗಣಿಗಾರಿಕೆ ಒಂದು ಬಂಡದು ಪೊಲೀಸ್ ಅಧಿಕಾರಿಗಳ ಮಾಹಿತಿ ತೊಂದ್ರೆ ಇರಗೆ 1 ವಾರದ ಗಡುವು ಕೊರಪೆ 1 ವಾರದ ಬೊಕ್ಕ ಓವನ್ನ ಈ ತಾಲೂಕದ ಅಕ್ರಮ ಮರಳುಗಾರಿಕೆ ಅಕ್ರಮ ಗಣಿಗಾರಿಕೆ ಅವನಿತ್ತು ಅಣ್ಣ ಯಾನು ಪುತ್ತೂರು ರೈಡ್ ಮಾಡ್ಕೊ ಅಪ್ಪಾಗ ನಿಖಿಲ್ ಆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಇಲ್ಲ ತಹಶೀಲ್ದಾರ್ನ ಸಸ್ಪೆಂಡ್ ಮಾಡ್ಕೊಂಡ ಕೆಲಸ ನಿಖಿಲ್ ಮಾಡ್ಬೋದು ಮಾಡ್ಕೊಂಡ ಈ ಸಂದರ್ಭ ಬಂದ ಸಂತೋಷ ಪಡ್ತಾರೆ. ಆಫೀಸಿಗೆ ಹೊಸ ಪುದರ್ ಬರ್ತೀವಿ ಬೆಟ್ಟಂಗಿ ಹಿಡಿದ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಬಿಜೆಪಿದ ಸರ್ಕಾರ ಪೋಯ್ನ ಬುಕ್ಕ ಈ ಆಫೀಸ್ ಇದು ಏರಿಪುನ ಕೇಂದ್ರ ಕಾಂಗ್ರೆಸ್ ಕಾರ್ಯಕರ್ತ ಏಜೆಂಟ್ ನಕಲಿ ಅಪ್ಪಾಗ ದಾದಾನ ಚಾಪರ್ರೆ ದುಡ್ಡು ತಂದಿತ್ತು ನಕಲಿ ಇನಿ ಎಂಚ 100 ರೂಪಾಯಿ ದಾಡಿ 1,000 ರೂಪಾಯಿ 1,000 ರೂಪಾಯಿ ದಾಡಿ 5,000 ರೂಪಾಯಿ ಯಾವೊಂದು ಯಾರ ಮುಂಬದ ತಹಶೀಲ್ದಾರ್ ವೃತ್ತಿನಿ ಕಮ್ಮಡಕ್ಕೆ ಇದು ಭಾರಿ ಶಿಸ್ತುದ ಭಾರಿ ಭ್ರಷ್ಟಾಚಾರ ರಹಿತ ಅಧಿಕಾರಿಯಿಂದ ಅಂಡ ಈಗಲವರ ಪೋಪ್ಲೆ ತುಂಬ ತಾಲೂಕು ಆಫೀಸ್ ಅವರ ಕೊಪ್ಪದ ಬಳಿ ಅಡಿಪಂದದಲ್ಲಿ 2 ತಿಂಗಳು ಅದು ಅಡಿಪಂದದಲ್ಲಿ 2 ತಿಂಗಳು ಅದು ಬಲೆ ಬಲೆ ಬರ್ತದ ಅಂಜಿ ಐನು ಮುಟ್ಟುದನ್ನೇ ವಸಂತ ಮಂಗೇರಾನಿ ಕಟ್ಟದ ಕೊರನೆ ಬೊಕ್ಕ ದೇವತೆ ಬಲದೆ ತಿಂಜಿದೆ ಟಾಯ್ಲೆಟ್ ಇಡು ಪೋಯರ ಸಾಧ್ಯ ಇಜ್ಜಿ ಆಯ್ ಮೂಕು ಬಟ್ಟಕ್ಕೆ ಕೈಗೆ ದುಡ್ಡು ತಂದು ಕಿಸಿಡ್ಲಿಕ್ಕೆ ಈ ತಾಲೂಕು ಆಫೀಸ್ನ ಎದುರುಡುತ್ತಲೇ ಖಜಾವದ ರಾಸಿಲುಡು ವೃತ್ತಿ ಸ್ವಾಮಿ ಕಂಪಲ್ಪನಜಿದ್ದವರಿ ಅಧಿಕಾರಿ ತಹಶೀಲ್ದಾರ್ ಸ್ವಾಮಿ ದುಡ್ಡು ಮಲ್ಪರ ಸಲಾದ ಮಾತ್ರ ಬೆಳ್ತಂಗಡಿಗೆ ಬೈದಿನಂತೆ ಬೆಳ್ತಂಗಡಿದ ಜನಗಳನ್ನ ರಕ್ಷಣೆಗೋಸ್ಕರ ಈ ಜನಕಲ್ನ ಸಮಸ್ಯೆಗೆ ಪರಿಹಾರ ಕೈಯಾರ ಈಟ ಬೈದಿದೆ. ಈ ರೀತಿಯ ವರ್ತನೆಗೆ ಜೂನ್ 4 ಬೊಕ್ಕ ಇತಿಶ್ರೀ ಪಾಡ್ನ ಕೆಲಸನ ಈ ಕ್ಷೇತ್ರದ ಶಾಸಕಿಯಾದ ಅನೇಶ್ ತೊಂಜಿ ನಾನು ಈತೆ ಬಂದ್ರೆಪ್ಪನು ನನ್ನ ಮಿತ್ತು ಈ ರೀತಿ ವಿನಾಕಾರಣ ಕಾರ್ಯಕರ್ತರ ಮಿತ್ತು ಕೇಸ್ ಪಾಡ್ನಂಡ ಖಂಡಿತವಾದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬುಡುಪುಜೇರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕೋಡಿಪುನ ಕೆಲಸ ಮಲ್ಕೊಚ್ಚಿ ಗೋಡೆ ಚಂದ್ರಣ್ಣ ಬಂದ್ಕರಿ ಬುಡ್ಚೇರ್ನಂಡ ಆನಿ ಬ್ಯಾಗ್ಲ DJID KJID ಎಂತ ಮಕ್ಕಳ ಐನರ ಬೆಳ್ತಂಗಡ್ಡ ಸ್ಯಾಂಪಲ್ ಹಿಂದಲು ತಲುಪಾಗ ಪ್ರಾಯಶಃ ನನ್ನಡ ತುಂಬಗು ಸುಬ್ಬಾಪುರ ಮಟ್ರೆ ವೃತ್ತಿ ಸಾನಿಕಂಬರೆ ಬಿಜೆಪಿದ ಕಾರ್ಯಕರ್ತರ ಮಿತಿ ಈ ರೀತಿಯ ಸಾಹಸನ ಮಲ್ಪರ ಪೋಯರ್ ನಂಡ ಬೆಳ್ತಂಗಡಿದ ಭಾರತೀಯ ಜನತಾ ಪಾರ್ಟಿ ಆನಿ DJID KJID ಅಂತ ಬ್ಯಾಗ್ಲು ಮಲ್ತಾರ ಅವೇ ಸ್ಥಿತಿನ ಬೆಳ್ತಂಗಡಿ ನಿರ್ಮಾಣ ಮಲ್ಪನ ಕೆಲಸ ಖಂಡಿತವಾದ ಮಲ್ಪ ಬನ್ನ ಆಚರಣೆ ಈ ಸಂದರ್ಭ ಪನೊಂದು ಜಯನಂದರ ಬಂದಿರಿ ಅಡಿಪುನ ಪುಂಜ ಸಂಪಾದನೆ ಕೊಡ್ತಿದ್ದೀರಿ ಆ ಪುಂಜ ಓಡು ಅಡಿಪುನ ಪ್ರಾಯಶಃ ಇನ್ನು ಡಿಸೈಡ್ ಮಾಡಿದ್ರು ಪ್ರಾಯಶಃ ಇಂಚಿತ್ತಿನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಖಂಡಿತವಾದ ಈ ಸಂದರ್ಭ ಬಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಿತ್ತು ನನ್ನ ತುಂಬು ಈ ರೀತಿಯ ದೌರ್ಜನ್ಯ ಮಂತ್ರಾಂಡ ಬೆಳ್ತಂಗಡಿ ಮಾತ್ರ ವಿಧಾನಸೌಧ ಮುಟ್ಟ ಹೋರಾಟ ಮಂತ್ರ ತಯಾರಲ್ಲ ಬಂದ ಪಾತ್ರ ಬಂದು 2 ಮಾತ್ರ ಮುಗಿಸ್ತವೆ. ನಾವು ಅದಕ್ಕೆ ಸಪೋರ್ಟ್ ಮಾಡಿ ವಿಡಿಯೋನ ಕೊಟ್ಟಿದ್ದೇವೆ.
ಅವರ ಭಾಷಣದಲ್ಲಿ ನೇರ ಹೇಳಿದ್ದಾರೆ. 100 ರೂಪಾಯಿ ತಗೊಳ್ತಾ ಇದ್ದವರು 1000 ತಗೊಳ್ತಾ ಇದ್ದಾರೆ, 500 ತಗೊಳ್ತಾರೆ 5000 ತಗೊಳ್ತಾ ಇದ್ದಾರೆ. ಲೂಟಿ ರಾಜ್ಯ ಆಗಿದೆ, ಏನು ಕೆಲಸ ಆಗ್ತಾಯಿಲ್ಲ. ಇದು ಯಾರಿಗೆ ನಾವು ಅದ್ರ 3 ವರ್ಷಕ್ಕೆ ಮೊದಲು ಹೇಳಿದ್ದೇವ? ಯಾರಿಗೆ ಮನವಿ ಕೊಟ್ಟು ಫಲ ಕೊಡಿದೆ? ಆಗ ಅದಕ್ಕೇನು ನಮಗೆ ರೆಸ್ಪಾನ್ಸ್ ಇರಲಿಲ್ಲ, ಯಾಕೆ ಆಗ ಸರ್ಕಾರ ಬೇರೆ ಇತ್ತು. ಈಗ ನಿಜವಾಗಿ ಕೂಡ ಅವರು ಬಂದಿರೋ, ಯಾಕೆ ನಾವು ಅವರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಅಂತ ನಮ್ಮನ್ನು ಕೇಳಿದವರಿತ್ತು, ನೀವು ಅವ್ರಿಗೆ ವಿರೋಧ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಆಂದೋಲನದ ಬರ, ಯಾರು ಅದಕ್ಕೆ ವಿರುದ್ಧ ಅದರ ಕಡೆ ಬೆಂಬಲ, ಆಂದೋಲನ ಪರವಾಗಿದ್ದವರು ನಾವು. ಹಾಗಾಗಿ ಈ ಸತಿ ಪೂಂಜರದಲ್ಲಿ ಘೋಷಣೆ ಕೂಗಿದಲ್ಲಿಂದ ಕೆಲವು ವಿಷಯಗಳಿಗೆ ನಾವು ಸಹಮತ ಇಲ್ಲ. ಆ ಪ್ರತಿಭಟನೆ ಕೆಲವು ಅವ್ರು ಹೇಳಿದ ಮಾತುಗಳಿಗೆ ಕಾನೂನುಬಾಹಿರವಾಗಲಿ ನಾವು ಬೆಂಬಲ ಕೊಡ್ತಿಲ್ಲ. ಆದರೆ ಲಂಚ ಭ್ರಷ್ಟಾಚಾರ ವಿರುದ್ಧ ಹೋರಾಟಕ್ಕೆ ಜನಗಳ ಹತ್ರ ಹೋಗಿ ಕೇಳುವಂಥದ್ದಾಗಲಿ, ಅವ್ರಿಗೆ ಪರಿಶೀಲಿಸುವಂತಾಗಲಿ, ದಾಖಲಿಸುವಂತಾಗಲಿ, ಮಾಹಿತಿ ಕೊಡುವಂತಾಗಲಿ, ಜನಗಳ ಜಾಗೃತಿ ಮಾಡುವಂಥದ್ದಲ್ಲಾಗಲಿ ನಾವು ಸಂಪೂರ್ಣ ಒಟ್ಟಿಗೆ ಇದ್ದೇವೆ ಅಂತ ಹೇಳೋದನ್ನು ನಾವು ಗಮನಕ್ಕೆ ತಂದಿದ್ದೇವೆ. ಹಾಗೆ ಅವರೊಂದು ಹೂಗುಚ್ಚ ಕೊಟ್ಟು ಪತ್ರಿಕಾ ದಿನಾಚರಣೆ ದಿವಸ ಘೋಷಣೆ ಕೊಡೋಕೆ ಹೋಗಿದ್ದೇವೆ. ಪುನಃ ಅವರಿಗೆ ಈ ಫಲಕವನ್ನು ಕೊಟ್ಟು ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತೇಳಿ ಘೋಷಣೆಗೆ ಹೋಗಿದ್ದೇವೆ. ಹಾಗೆ ಆ ಪತ್ರಿಕೆಯಲ್ಲಿ ಕೂಡ ಬರೀತಾ ಇದ್ದೇವೆ. ಈ ವಿಚಾರವಾಗಿ ನಾವು ಸಂಪೂರ್ಣವಾಗಿ ಅವರೊಟ್ಟಿಗಿದ್ದೇವೆ. ನಮಗೆ ಬೆಳ್ತಂಗಡಿ ತಾಲೂಕು ಲಂಚಾಚಾರ ಮುಕ್ತ ತಾಲೂಕು ಆಗಬೇಕು. ನಾಳೆ ಅಧಿಕಾರಕ್ಕೆ ಯಾರು ಬರ್ತಾರೋ ನಮ್ಮ ಮನಸ್ಸಲ್ಲಿ ಇಷ್ಟೇ, ಲಂಚ ಭ್ರಷ್ಟಾಚಾರ ಮುಕ್ತ ತಾಲೂಕನ್ನು ಜನಪರವಾಗಿ ಯಾರು ಹೋರಾಟ ಮಾಡ್ತಾರೋ ಅವರು ಜನನಾಯಕರಾಗಿ ಶಾಶ್ವತವಾಗಿರ್ತಾರೆ. ಇದು ಖಂಡಿತವಾಗಿ ಅಂತ ನಾನು ಎಲ್ಲರಿಗೆ ಹೇಳಲಿಕ್ಕೆ ಬಯಸ್ತಿದ್ದೆ ಎಲ್ಲ ಕ್ಷೇತ್ರದಲ್ಲಿ. ಆದರೆ ಒಂದು ಜಾಗೃತಿ ನಮ್ಮಿಂದ ಖಂಡಿತ ಆಗ್ತದೆ. ಈಗ ಇದು ಆಂದೋಲನವನ್ನು ನಾನು ಈ ಸತಿ ಒಂದು ಹೆಜ್ಜೆ ಮುಂದೆ ತಗೊಳ್ತಾಗ್ತೇನೆ. ಜನರಿಗೆ ಸ್ವಾತಂತ್ರ್ಯ ಅಂದ್ರೇನು? ಅವನಿಗೆ ಲಂಚ ಭ್ರಷ್ಟಾಚಾರ ಇಲ್ಲದೆ ಆಡಳಿತಕ್ಕೂ ಸ್ವಾತಂತ್ರ್ಯ. ಶಾಸಕರು ಯಾರು ಆಯ್ಕೆ ಮಾಡ್ತಾರೆ ನೋಡಿಕೊಳ್ಬೇಕಾಗ್ತದೆ. ಈ ಆಗಸ್ಟ್ 15ಕ್ಕೆ ಒಂದು ಸ್ವಾತಂತ್ರ್ಯ ಜನರಿಗೆ ಒಂದು ಬದೆ ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ ಕೆಲವು ಘೋಷಣೆ ಕೂಗ್ತಾರೆ, ನಮಗೆ ಎಲ್ಲಿಂಟು ಸ್ವಾತಂತ್ರ್ಯ ಅಂತ. ಈಗ ಈ ಸ್ವಾತಂತ್ರ್ಯ ಜನರಿಗೆ ಬರಬೇಕು, ಲಂಚ ಭ್ರಷ್ಟಾಚಾರ ಮುಕ್ತವಾದ ಸರ್ಕಾರ ಇರಬೇಕು, ಆಡಳಿತ ವ್ಯವಸ್ಥೆ ಇರಬೇಕು. ಅದಕ್ಕೆ ಆಗಸ್ಟ್ 15 ಈ ಸತಿ ನಾವು ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಲಂಚ ಭ್ರಷ್ಟಾಚಾರ ಮುಕ್ತ ದಿನವಾಗಿ ಘೋಷಣೆಯಾಗಲಿ ಅಂತ ಹೋಗ್ತದೆ. ಎಲ್ಲದಕ್ಕೊಂದು ಮುಕ್ತ ದಿನ ಅಂತ ಉಂಟು. ಮೊನ್ನೆ ಹಾಗೆ ಇದರ ಸಂವಿಧಾನ ಹತ್ಯೆ ದಿನ ಅಂತ ಆಯಿತು. ಇನ್ನು ಎಲ್ಲರ ದಿನ ಇರ್ತದೆ. ಅದಕ್ಕೆ ನಾವು ಒಂದು ಲಂಚ ಭ್ರಷ್ಟಾಚಾರ ಮುಕ್ತ ದಿನ ಯಾಕೆ ಆಗಬಾರ್ದು? ಅದು ಸ್ವಾತಂತ್ರ್ಯ ದಿನವೇ ಆದರೆ ಹೀಗೆ. ಸ್ವಾತಂತ್ರ್ಯ ಅಂದ್ರೇನು? ನಮ್ಮದೇ ಆಡಳಿತ, ನಮ್ಮ ವಿಚಾರ ನಮ್ಮದು, ನಮಗೆ ಹೇಗೆ ಆಡಳಿತ. ಅದಕ್ಕೆ ನಾನು ಈ ಸತಿ ಘೋಷಣೆ ಏನು ಹೇಳ್ತಾ ಇದ್ದೆ ಅಂದರೆ, ಎಲ್ಲ ಕಡೆಯಲ್ಲಿ ಎಲ್ಲ ತಾಲೂಕಲ್ಲಿ ಇದನ್ನು ಲಂಚ ಭ್ರಷ್ಟಾಚಾರ ಮುಕ್ತ ದಿನವಾಗಿ ಘೋಷಣೆ ಮಾಡಲಿ. ಅದು ಜನರಿಗೆ ನಿಜವಾದ ಸ್ವಾತಂತ್ರ್ಯ, ಯಾರಿಗೆ ಹೆದರಿಕೆ ಇಲ್ಲದೆ ಬದುಕುವಂಥ ಸ್ವಾತಂತ್ರ್ಯ ಇರ್ತದೆ. ಸ್ಟೇಷನಿಗೆ ಹೋದರೂ ಲಂಚ ಭ್ರಷ್ಟಾಚಾರ ಇಲ್ಲ, ಇಲಾಖೆಗೆ ಹೋದರೂ ಇಲ್ಲ, ಎಲ್ಲಿ ಹೋದರೂ ಕೂಡ ಒಂದು ಮನುಷ್ಯ ಒಂದು ಪ್ರಜೆ ರಾಜ್ಯನಾಗಿ ಒಂದು ಬದಲಾಗುವಂಥ ಸಮಯ ಇದ್ದರೆ ಅದು ಇಲಾಖೆಗಳು ಲಂಚ ಭ್ರಷ್ಟಾಚಾರ ನಿಲ್ಲಬೇಕು. ಅದಕ್ಕೆ ಮಾಧ್ಯಮದವರೊಟ್ಟಿಗೆ ಕೇಳ್ತದೆ. ನಮಗೆ ಮಾಧ್ಯಮ ಸಪೋರ್ಟ್ ಬೇಕೇ ಬೇಕು. ನನಗೆ ಡೆಲ್ಲಿಗೆ ಹೋದಾಗ ಮಾಧ್ಯಮ ಸಪೋರ್ಟ್ ಕೊಟ್ಟಿದ್ದಾರೆ, ನಾವು ವಾರಣಾಸಿಗೆ ಹೋದಾಗ ಮಾಧ್ಯಮ ಸಪೋರ್ಟ್ ಕೊಟ್ಟಿದ್ದಾರೆ. ನಮಗೆ ಅಲ್ಲಿ ಹೋದಾಗ ಈಗ ಲಂಚ ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ವರ್ಣಕ್ಕೆ ಹೋದಾಗ ಬೆಂಬಲ ಕೊಟ್ಟಿದ್ದಾರೆ, ಬೊಮ್ಮಾಯಿಯ ಕ್ಷೇತ್ರದ ಶಿಗ್ಗಾವಲ್ಲಿ ಬೆಂಬಲ ಕೊಟ್ಟಿದ್ದಾರೆ, ಪತ್ರಕರ್ತರು ಎಲ್ಲ ಕಡೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಜನಗಳು ಬದಲಾಗಬೇಕಲ್ಲ ಅಂತ. ಜನಗಳು ಬದಲಾಗ್ತಾರೆ ಅಂತ ಹೇಳಿದ್ದಾರೆ. ನಾವು ಜನಗಳು ಬದಲಾಗ್ತಾರೆ, ಶಾಸಕರು ಬದಲಾಗ್ತಾರೆ. ನಮಗೇನು ಕಷ್ಟ ಇಲ್ಲ. ಇಡೀ ಅದು ಆಡಳಿತವನ್ನು ಬದಲಿಸಬೇಕಂದ್ರೆ ಇವತ್ತಿನ ಒಂದು ದಿವಸ ಓಟು ಬದಲಾದರೆ ಆಯಿತು, ಆಡಳಿತವೇ ಬದಲಾಗ್ತದೆ. ಸೊ ಜನರೇನು ಬದಲಾಗಬೇಕಾದ್ದು? ಜನರು ಮತದಾರರು ನಾವು ಜಾಗೃತರಾಗಿ ರಾಜ್ಯರು ಅಂತ ಯೋಚನೆ ಮಾಡಿ ಇದು ನಮ್ಮದೇ ಆಡಳಿತ, ಅವರು ಜನಸೇವಕರು, ಅಧಿಕಾರಿಗಳು ಜನಸೇವಕರು ಅಂತ ಯಾವಾಗ ಚಿಂತನೆ ಮಾಡ್ತೇವೋ ಈ ಊರಿನ ಕ್ಷೇತ್ರದ ಜನರು ಜಾಗೃತರಾಗ್ತಾರೆ, ಬದಲಾಗ್ತದೆ, ಆಡಳಿತ ನಮ್ಮದಾಗ್ತದೆ. ಹಾಗಾಗಿ ಈ ವಿಚಾರದಲ್ಲಿ ಸುಳ್ಯದಲ್ಲಿ ಕೂಡ ಭಾಗೀರಥಿ ಅವರೀಗ ಹೊಸ ಶಾಸಕರು ಆದರೂ ಕೂಡ ಅವರು ಲಂಚ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದೆ. ಸುಳ್ಯದಲ್ಲಿ ಬೆಂಬಲ BJP ಶಾಸಕರು ಅಲ್ಲಿ ಬೆಂಬಲ ಕೊಡ್ತಾ ಇದೆ. ಪುತ್ತೂರಲ್ಲಿ ಅಶೋಕ್ ರೈ ಕಾಂಗ್ರೆಸ್ ಶಾಸಕರು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೇವೆ. ಬೆಳ್ತಳ್ಳಿ ಪೂಂಜರು ಅವರಿಗೆ ಬೆಂಬಲ ಕೊಡ್ತಾ ಇದೆ. ಹಾಗಾಗಿ ಬೆಂಬಲದ ವಿಷಯದಲ್ಲಿ ನಾವು ಪತ್ರಕರ್ತರಿಗೆ ಏನೋ ಕ್ವಶನ್ ಕೇಳಿದರೆ ಕೇಳ್ಬೋದು. ಫಲಕ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಾವು ಈ ಆಂದೋಲನ ಆಗಸ್ಟ್ 15ರವರೆಗೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ತಾಲೂಕಲ್ಲಿ ಕಚೇರಿಗಳಲ್ಲಿ ಪ್ರತಿ ಕಚೇರಿಗೆ, ತಾಲೂಕು ಕಚೇರಿ, ಇಲಾಖೆಗಳು, ಪಂಚಾಯತ್, ಸೊಸೈಟಿ, ಶಾಲೆಗಳಲ್ಲೆಲ್ಲ ಆಂದೋಲನ ಜಾಗೃತಿಯನ್ನು ಮಾಡ್ತೇವೆ. ಈ ಫಲಕಲ್ಲಿ ಅಂಟಿಸಿಕೊಟ್ಟು ಅವರ ಬೆಂಬಲವನ್ನು ಕೇಳ್ತಾ ಇದ್ದೇವೆ. ಹಾಗೆ ಇದರೊಟ್ಟಿಗೆ ಇನ್ನೊಂದು ನಿಮ್ಮಲ್ಲಿ ಮಾತಾಡಲಿಕ್ಕಿದೆ. ಅದರಲ್ಲಿ ಇನ್ನೊಂದಿದೆ, ನೆಗೆಟಿವ್ ಜರ್ನಲಿಸಮ್ ನಶಿಸಲಿ, ಪಾಸಿಟಿವ್ ಜರ್ನಲಿಸಮ್ ಬದುಕಲಿ ಅಂತ ಮೊನ್ನೆ ಪೂಂಜರಲ್ಲಿ ಭಾಷಣ ಮಾಡುವಾಗ ಪತ್ರಿಕಾ ದಿನಾಚರಣೆ ಅಂದು ಪಾಸಿಟಿವ್ ಜರ್ನಲಿಸಮ್ ಪತ್ರಿಕೆಗಳು ಬದುಕ್ತವೆ ದಕ್ಷಿಣ ಜಿಲ್ಲೆಯಲ್ಲಿ, ನೆಗೆಟಿವ್ ಜರ್ನಲಿಸಮ್ ಪತ್ರಿಕೆಗಳು ಬದುಕುವುದಿಲ್ಲ ಮಾಧ್ಯಮ ಅಂತ ಹೇಳಿದರು. ಮಾಧ್ಯಮದ ವ್ಯವಸ್ಥೆಯಲ್ಲಿ ಪಾಸಿಟಿವ್ ವ್ಯವಸ್ಥೆಗಳನ್ನು ಗುರುತಿಸ್ತಿದ್ರೆ ಮಾತ್ರ ಸಮಾಜ ಇವತ್ತು ಅದನ್ನು ಸ್ವೀಕಾರ ಮಾಡ್ತದೆ. ನಿನ್ನೆ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತೇನೆ. ನಂದು ಒಂದು ಕೇಸ್ ಆಗಿತ್ತು, ಚೈತ್ರಶಣ್ಣ.
ನಂದು ಒಂದು ಕೇಸ್ ಆದ ನಂತರ ನಿನ್ನೆ ಕೋರ್ಟ್, ಇಲ್ಲಿ ಗೋಪಾಲಕೃಷ್ಣ ಇದ್ದಾರೆ, ಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ದು. ಕೋರ್ಟ್ ಏನು ತೀರ್ಪು ಕೊಟ್ಟಿದ್ದು ಅಂತ ಹೇಳಿದರೆ, ನಾನು ಸ್ಟೇಗೆ ಕೇಳಿದ್ದೆ. ನನ್ನ ಇಡೀ 60-70 ಜನ ನನ್ನ ಜೊತೆ ಇದ್ದಾರೆ, ಅವರಿಗೆಲ್ಲರಿಗೂ ಬೆಂಗಳೂರಿಗೆ ಬಂದು ಕೋರ್ಟಿಗೆ ಅಟೆಂಡ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ನಮಗೊಂದು ಸ್ಟೇ ಕೊಡಿ, ಅದಕ್ಕೆ ವಿನಾಯಿತಿ ಕೊಡಿ ಅಂತ ಕೇಳಿದ್ದೆ. ಕೋರ್ಟ್ ಏನು ಹೇಳಿತು, ಆಯಿತು ನಿಮ್ಮ ಪ್ರಕರಣವನ್ನು ಕೋರ್ಟಲ್ಲಿ ವಿಚಾರಣೆಗೆ ತೆಗೆದುಕೊಳ್ತೇವೆ, ಆದರೆ ಯಾವುದೇ ಕಾರಣಕ್ಕೂ ನೀವಾಗಲಿ ಅದರಲ್ಲಿರ್ತಕ್ಕಂಥ ಆರೋಪಿಗಳಾಗಲಿ ಯಾರೂ ಕೋರ್ಟಿಗೆ ಬರುವ ಅವಶ್ಯಕತೆ ಇಲ್ಲ ಎನ್ನುವಂಥ ವಿನಾಯಿತಿಯನ್ನು ಕೋರ್ಟು ನನಗೆ ಕೊಡ್ತು. ಒಂದು ಪತ್ರಿಕೆಗಳು ಇದನ್ನು ಬರೀತು, ಹರೀಶ್ ಪೂಂಜಾರವರ ಮತ್ತು ಅವರ ಆರೋಪಿಗಳಿಗೆ ಕೋರ್ಟಿಗೆ ಭಾಗವಹಿಸಲಿಕ್ಕೆ ವಿನಾಯಿತಿಯನ್ನು ನೀಡಿದ ಕೋರ್ಟು ಅಂತ ಕೊಡಿ. ಇನ್ನೊಂದು ಪತ್ರಿಕೆ ಬರೆಯಿತು, ಹರೀಶ್ ಪೂಂಜಾರಿಗೆ ಮೂಕಭಂಗ ಅರ್ಜಿ ತಿರಸ್ಕೃತ ಅಂತ ಬರೆಯಿತು. ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಜರ್ನಲಿಸಮ್ ಹೇಗಿರ್ತದೆ ಎನ್ನುವಂಥದ್ದಕ್ಕೆ ನಾನೊಂದು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಜನ ಯಾವುದನ್ನು ಸ್ವೀಕಾರ ಮಾಡಿದರು ಅಂತ ಹೇಳಿದರೆ, ನನಗೆ ತುಂಬ ಜನ ಫೋನ್ ಮಾಡಿದರು, ಸರ್ ಒಂದು ಭಾರಿ ಒಳ್ಳೆ ಕೆಲಸ ಆಯ್ತು ಸರ್, ಇಲ್ಲದ್ರೆ 60-70 ಜನ ನೀವು ಪ್ರತಿ ಸಲ ಪಾಪ ಅವರು ಬೆಂಗಳೂರಿಗೆ ಹೋಗಿ ಬರಬೇಕಾದ್ದನ್ನು ಕೋರ್ಟ್ ಒಂದು ನಿಮಗೆ ಭಾರಿ ಒಳ್ಳೆ ರಿಲೀಫನ್ನು ಕೊಟ್ಟಿತ್ತು ಎನ್ನುವಂಥದ್ದನ್ನು ಆ ಪಾಸಿಟಿವ್ ಜರ್ನಲಿಸಮನ್ನು ಮಾಡಿರ್ತಕ್ಕಂಥ ಪತ್ರಿಕೆಗಳನ್ನು ನೋಡಿ ನನಗೆ ಫೋನ್ ಮಾಡಿದರು. ಅಂದರೆ ಈ ವ್ಯತ್ಯಾಸಗಳನ್ನು ನಾನು ನಿಮಗೆ ಹೇಳಿರ್ತಕ್ಕಂಥ ಪ್ರಾಯಶಃ ಇವತ್ತು ಸಮಾಜದಲ್ಲಿ ಪಾಸಿಟಿವ್ ಜರ್ನಲಿಸಮ್ ಮತ್ತು ನೆಗೆಟಿವ್ ಜರ್ನಲಿಸಮನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಮತ್ತು ಜನ ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದನ್ನು ತಿಳ್ಕೊಂಡು ಪತ್ರಿಕಾ ಮಾಧ್ಯಮವನ್ನು ನಡೆಸ್ತಕ್ಕಂಥ ವ್ಯವಸ್ಥೆ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥದ್ದು ಎನ್ನುವಂಥದ್ದನ್ನು ಹೇಳ್ತಾ ನಾವು ಅವರಿಗೆ ಎಷ್ಟೋ ಜನ ತುಂಬ ಅಲ್ಲಿದ್ದವರೆಲ್ಲ ಅದು ನಮಗೆ ಹೇಳ್ತಾರಾ ಅಂತ ಅವರ ತಲೆಯಲ್ಲಿತ್ತು. ಯಾಕೆಂದರೆ ಅವರ ತಲೆಯಲ್ಲಿ ನಾವು ಅವರ ಬಗ್ಗೆ ಬರೀತೇವೆ, ಪೂಂಜಾರಿಗೆ ಅಲ್ಲ, ನಾವು ಅದು ನಮಗೆ ಹೇಳಿದ್ದು. ಯಾಕೆಂದರೆ ನಮ್ಮದು ಪಾಸಿಟಿವ್ ಜರ್ನಲಿಸಮ್. ನಾವು 40 ವರ್ಷ ಬದುಕಿದ್ದೇವೆ ಸುಳ್ಯ ಪುತ್ತೂರು ಬೆಳ್ತಂಗಡಿಯಲ್ಲಿ. ನೆಗೆಟಿವ್ ಜರ್ನಲಿಸಮ್ ಬದುಕಿಲ್ಲ. ನಮ್ಮೊಟ್ಟಿಗೆ ತುಂಬ ಜನ ಪತ್ರಿಕೆ ನಡೆಸಿಯವರು ಕೂಡ ನಿಲ್ಲಿಸಿದ್ದಾರೆ, ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ನಾವು ಬೆಳೆದಿದ್ದೇವೆ. 40 ವರ್ಷಗಳಿಂದಲೂ ನಾವೇ ಅಲ್ಲಿ ಬೆಳಿತೇವೆ, ಚಾನಲ್ ಬೆಳೆದಿದೆ, ಮಾಧ್ಯಮ ಬೆಳೆದಿದೆ, ವೆಬ್ಸೈಟ್ ಬೆಳೆದಿದೆ. ಹಾಗಾಗಿ ನಾವು ಸಂತೋಷ್ ಕುಮಾರ್ ಅದರ ಬಗ್ಗೆ ಅವರು ನಮ್ಮ ಈಗ ಬೆಳ್ತಂಗಡಿಯ ಎಡಿಟರ್ ಕೆಲಸ ಮಾಡ್ತಾರೆ. ನೆಗೆಟಿವ್ ಜರ್ನಲ್ಸ್ ಪಾಸಿಟಿವ್ ಜರ್ನಲ್ಸ್ ಬಗ್ಗೆ ನಾವು ಹೇಗೆ ಕಾರ್ಯ ಬೆಂಬಲ ಕೊಡ್ತೇವೆ ಅಂತ ಹೇಳಿದನ್ನು ಅವ್ರು ನಿಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಅವರ ಹೇಳಿಕೆಯನ್ನು ನಾವು ಸ್ವಾಗತಿಸ್ತೇವೆ. ಯಾಕಂತ ಹೇಳಿದರೆ ಅವರು ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನೆಗೆಟಿವ್ ಜರ್ನಲಿಸಮ್ ನಮ್ಮ ಜಿಲ್ಲೆಯಲ್ಲಿ ಉಳಿಯುವುದಿಲ್ಲ. ನಾನು ಹಲವು ವರ್ಷದಿಂದ ಬೇರೆ ಬೇರೆ ಪತ್ರಿಕೆಗಳನ್ನು ನೋಡ್ತಾ ಇದ್ದೇನೆ, ಪಾಸಿಟಿವ್ ಜರ್ನಲಿಸಮ್ ಬೆಳೀತದೆ ಉಳಿಯುತ್ತದೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದು ಎಲ್ರಿಗೂ ನಮಗೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ನಮಗೆಲ್ಲರಿಗೂ ಒಂದು ಅಭಿಮಾನದ ವಿಷಯ. ಯಾಕಂತೇಳಿ ತಾವೆಲ್ಲರೂ ನಾವು ಸಹೋದ್ಯೋಗಿಗಳಾಗಿ ಕೆಲಸ ಮಾಡುವವರು. ನಾವು ದುಡಿಯುವಂತಹ ನಾವು ಕೆಲಸ ಮಾಡುವಂಥ ಸಂಸ್ಥೆಗೆ ಶಾಸಕರು ಕೊಟ್ಟಿರುವಂಥ ಒಂದು ಶಾಬಾಸ್ಗಿರಿ ಅದು ಅಂತ ನಾವು ಭಾವಿಸ್ತೇವೆ. ಉದಾಹರಣೆಗೆ ಡಾಕ್ಟರ್ ಪಿ ಶಿವಾನಂದರವರ ನೇತೃತ್ವದಲ್ಲಿ 39 ವರ್ಷಗಳಿಂದ ಸುಳ್ಯದಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಇದೆ, 38 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಇದೆ, 37 ವರ್ಷಗಳಿಂದ ಪುತ್ತೂರಿನಲ್ಲಿದೆ. ಮುದ್ರಣ ಮಾಧ್ಯಮದ ಜೊತೆಗೆ ಇದೀಗ ದೃಶ್ಯ ಮಾಧ್ಯಮದಲ್ಲಿ ಕೂಡ ನಮ್ಮ ಸಮೂಹ ಸಂಸ್ಥೆ ತೊಡಗಿಸಿಕೊಂಡಿದೆ. ಈಗಾಗಲೇ ಡಾಕ್ಟರ್ ಉಲ್ಲೇಖ ಮಾಡಿದ ಹಾಗೆ ಹರೀಶ್ ಪೂಂಜಾರ ನೆಗೆಟಿವ್ ಪತ್ರಿಕೋದ್ಯಮ ಅಂತ ಹೇಳಿದಾಗ ಇದೇನು ಸುದ್ದಿ ಬಿಡುಗಡೆಯವರಿಗೆ ಹೇಳ್ತಾರೆ, ಅವರನ್ನು ಟೀಕಿಸ್ತಾರೆ ಅಂತ ಹೇಳುವಂಥ ಅದನ್ನು ಬಿಂಬಿಸುವಂಥ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮಗಳು ನಡೀತದೆ. ಆದರೆ ನಿಜವಾಗಿ ಹರೀಶ್ ಪೂಂಜಾರು ಪಾಸಿಟಿವ್ ಪತ್ರಿಕೋದ್ಯಮ ಉಳಿತದೆ ಬೆಳೀತದೆ ಅಂತ ಹೇಳುವಂಥ ಹೆಗ್ಗಳಿಕೆಯನ್ನು ಕೊಟ್ಟಿರುವಂಥದ್ದು ಸುದ್ದಿ ಬಿಡುಗಡೆ ಪತ್ರಿಕಾ ಸಂಸ್ಥೆಗೆ ಅನ್ನುವಂಥದ್ದು ನಮಗೆ ನಮ್ಮ ಹೋರಾಟಕ್ಕೆ ಭಾಳಷ್ಟು ಬೆಂಬಲವನ್ನು ಕೊಟ್ಟಿದೆ. ಯಾಕಂತ ಹೇಳಿದರೆ ಸುದೀರ್ಘ 40 ವರ್ಷಗಳ 4 ದಶಕಗಳ ಕಾಲ ಸುಳ್ಯದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಪುತ್ತೂರು ಬೆಳ್ತಂಗಡಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಕ್ರಾಂತಿ ಮಾಡಿರುವಂಥ ಸುದ್ದಿ ಬಿಡುಗಡೆ ಪತ್ರಿಕೆ ಅದು ಉಳಿದಿದೆ, ಇಷ್ಟು ವರ್ಷ ಬಾಳಿಕೆ ಬಂದಿದೆ, ಇನ್ನೂ ಕೂಡ ಬೆಳೀತದೆ ಅಂತ ಹೇಳುವಂಥ ವ್ಯವಸ್ಥೆಯಲ್ಲಿರುವಾಗ ಪಾಸಿಟಿವ್ ಪತ್ರಿಕೋದ್ಯಮವೇ ಬೆಳೀತದೆ ಅಂತೇಳಿ ಹರೀಶ್ ಪೂಂಜಾರ್ ಅವರು ಹೇಳಿರೋದು ಅದು ಸುದ್ದಿ ಬಿಡುಗಡೆ ಬಳಗಕ್ಕೆ. ಹಾಗಾಗಿ ನಾವು ಸುದ್ದಿ ಬಳಗದ ಪರವಾಗಿ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಸುದ್ದಿ ಜನಾಂದೋಲನ ವೇದಿಕೆ ಇರ್ಬೋದು, ಸುದ್ದಿ ಬಳಗ ಎಲ್ಲ ಸಮೂಹ ಸಂಸ್ಥೆಗಳ ನೇತೃತ್ವದಲ್ಲಿ ಯಾವೇ ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ. ಅದರಲ್ಲಿ ಪಾಸಿಟಿವ್ ಜರ್ನಲಿಸಮ್ ಬಗ್ಗೆ ಇನ್ನೊಂದು ಮಾತು ಹೇಳಿದ್ದೇವೆ, ಬರೆದಿದ್ದೇವೆ. ಯಾರನ್ನೂ ಹೊಗಳೋದು ಪಾಸಿಟಿವ್ ಜರ್ನಲಿಸಮ್ ಅಲ್ಲ, ತೆಗೊಳ್ಳೋದು ನೆಗೆಟಿವ್ ಜರ್ನಲಿಸಮ್ ಅಲ್ಲ. ನಿಷ್ಪಕ್ಷಪಾತವಾದ ವರದಿ ಮಾಡುವಂಥದ್ದು, ತಪ್ಪನ್ನು ತೋರಿಸಿಕೊಳ್ಳೋದು, ಸರಿಯನ್ನು ಸರಿ ಅಂತ ಹೇಳುವುದೇ ಪಾಸಿಟಿವ್ ಜರ್ನಲಿಸಮ್ ಅಂತ ನಾವು ಅದನ್ನು ಹೇಳ್ತಾ ಹೋಗಿದೆ. ಪೂಂಜಾರಲ್ಲಿ ಕೂಡ ಆ ವಿಚಾರನ ಅವರ ಗಮನಕ್ಕೆ ತಂದಿದ್ದೇವೆ. ಅಂದರೆ ಶಾಸಕರು ಕೂಡ ಈ ಹೊಗಳ ಪತ್ರಿಕೋದ್ಯಮ ಆದ ಕೂಡ ತಪ್ಪನ್ನು ಮುಚ್ಚುವಂಥ ಪತ್ರಿಕೋದ್ಯಮ, ತೆಗೊಳ್ಳೋದಂದರೆ ಸತ್ಯವನ್ನು ಮುಚ್ಚುವಂಥ ಮಾಡುವಂಥ ಪತ್ರಿಕೋದ್ಯಮ, ಅದು ಎರಡನ್ನು ಕೂಡ ನಾವು ಪರಿಗಣಿಸ್ತಾ ಇಲ್ಲ. ನಮ್ಮದು ನೇರವಾಗಿ ನಿಷ್ಪಕ್ಷಪಾತವಾಗಿ ಯಾರೇ ತಪ್ಪು ಮಾಡಿದರೂ ಅದನ್ನು ಗುರುತಿಸುವಂಥದ್ದು, ಯಾರೇ ಒಳ್ಳೆಯ ಕೆಲಸ ಮಾಡಿದರೂ ಹೊಗಳುವಂಥದ್ದು. ಈಗ ನೀವು ಕಂಡಿದ್ದೀರಿ, ಮೊದಲು ಪೂಂಜಾರ ನಾವು ಟೀಕಿಸಿಕೊಂಡಿದ್ದೆವು
ಇವತ್ತು ಪೂಂಜೆನ ಅದೇ ಯಾವ ಕೆಲಸ ಮಾಡ್ತಾರ ಅದಕ್ಕೆ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ, ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಒಂದೇ ನಿಲುವಿನಲ್ಲಿದ್ದೇ ನಾವು ಬದಲಾಗ್ತಾ ಇಲ್ಲ. ನಮ್ಮ ನಿಲುವು ಹೊಂದಿ ಯಾವಾಗಲೂ ಪಾಸಿಟಿವ್ ಜರ್ನಲಿಸಮನ್ನು ನಾವು ಜನಪರವಾದ ಜನರಿಗೆ ಬೇಕಾದ ಪತ್ರಿಕೋದ್ಯಮವಾಗಿ ಬೆಳೆಸಿದ್ದೇವೆ. ಇವತ್ತು ನಾನಿಲ್ಲ ಪತ್ರಿಕೆಯಿಂದ ಹೊರಗಿದ್ದೇನೆ, ಆದರೂ ಕೂಡ ನನ್ನ ವಿಚಾರಗಳು ಮುಂದುವರಿಯುತ್ತವೆ. ಸುಳ್ಯ ಪುತ್ತೂರು ಬೆಳ್ತಂಗಡಿಗಳಲ್ಲಿ ಈ ವಿಚಾರ ಕಡಾಕಡಿ ಮುಂದುವರಿಯುತ್ತದೆ. ಮತ್ತು ಈ ಫಲಕವನ್ನು ನಾವೆಲ್ಲರೂ ಕೂಡ ನಿಮಗೆಲ್ಲರಿಗೊಂದು ಕೊಡುಗೆಯಾಗಿ ಕೊಡ್ತೇವೆ. ಈ ಕೊಡುಗೆ ನಿಮ್ಮದು ಭಾಗ. ದಯವಿಟ್ಟು ಪತ್ರಕರ್ತರು ಇದನ್ನು ಜಿಲ್ಲೆಯಾದ್ಯಂತ ವಿಸ್ತರಿಸಲಿಕ್ಕೆ, ಆಗಸ್ಟ್ 15 ಘೋಷಣೆ ಮಾಡಲಿಕ್ಕೆ, ಲಂಚ ಭ್ರಷ್ಟಾಚಾರ ಮುಕ್ತ ದಿನವನ್ನಾಗಿ ಘೋಷಣೆ ಮಾಡಲಿಕ್ಕೆ, ಕಚೇರಿಗಳಲ್ಲಿ ಇದು ಮುಟ್ಟಲಿಕ್ಕೆ, ಜನಪ್ರತಿನಿಧಿಗಳು ಅದನ್ನು ಆಚರಣೆಗೆ ತರುವಂತೆ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೇಳ್ತಾ ನನ್ನ ಮಾತನ್ನು ಇಸ್ತೇನೆ. ವಂದನೆಗಳು.